ಸಿಇಟಿ ಪರೀಕ್ಷೆ ಬರೆಯಲು ಬಂದ ಬ್ರಾಹ್ಮಣ ವಿದ್ಯಾರ್ಥಿಗಳನ್ನ ಜನಿವಾರ ತೆಗೆದು ಒಳಹೋಗುವಂತೆ ಹೇಳಿದ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ಏಪ್ರಿಲ್ 16ರಂದು ಈ ಘಟನೆ ನಡೆದಿದ್ದು, ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿ ಕೈನಲ್ಲಿದ್ದ ಕಾಶಿದಾರ ಬಿಚ್ಚಿಸಿದ್ದಾಗಿ ಆರೋಪಿಸಲಾಗಿದೆ. ಆದಿಚುಂಚನಗಿರಿ ಶಾಲೆಯಲ್ಲಿ ಸಿಇಟಿ ಪರೀಕ್ಷೆ ಬರೆಯಲು ಬಂದ ವಿದ್ಯಾರ್ಥಿಗಳಿಗೆ ಈ ನಿಯಮ ರೂಪಿಸಿದ್ದು ಬ್ರಾಹ್ಮಣ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿದೆ. ಜನಿವಾರ ತೆಗೆಯಲು ಅಸಾಧ್ಯ ಎಂದ ವಿದ್ಯಾರ್ಥಿಯ ಜನಿವಾರವನ್ನ ತುಂಡರಿಸಿ ಕಸದ ತೊಟ್ಟಿಗೆ ಎಸೆಯಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ವಿಚಾರ ಗೊತ್ತಾಗುತ್ತಿದ್ದಂತೆ ಬ್ರಾಹ್ಮಣ ಮಹಾಸಭಾದ ಪ್ರತಿನಿಧಿಗಳು ದತ್ತಾಶ್ರೀ ಪರೀಕ್ಷಾ ಕೇಂದ್ರಕ್ಕೆ ಬಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನಿವಾರ ತೆಗೆಯಲು ಹೇಳಿದ ಹಾಗೂ ಜನಿವಾರ ತುಂಡರಿಸಿದ ವಿಚಾರವಾಗಿ ಸೆಕ್ಯೂರಿಟಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಳಿಕ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಹಾಗೂ ಬ್ರಾಹ್ಮಣ ಸಭಾದ ಮುಖಂಡರ ಜೊತೆ ವಾಗ್ವಾದ ನಡೆದಿದ್ದು, ಈ ವಿಚಾರವಾಗಿ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಅವರೇ ಬಂದು ಯಾಕೆ ಕಟ್ ಮಾಡಿಸ್ಕೊಂಡು ಹೋಗ್ತಾರೆ? ಜನವರ ಟಿಕೆಟ್ ಹೋಗ್ತಾರೆ. ಜನವರದಲ್ಲಿ ಎಕ್ಸಾಮಿಗೆ ಬಂದಿದ್ದು ಏನ್ ಬೇಕಾದ್ರೆ ಬೇರೆ ಅವನು ಹೇಳಿಲ್ಲ ಅಂದಿದ್ದ ಒಂದ್ ನಿಮಿಷ ನೀವು ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ರಿ. ಅವ್ನು ಒಪ್ಕೊಂಡಿದ್ನಾ? ಒಂದು ಕ್ಲಾರಿಟಿ ನೋಡಿ, 2 ವರ್ಷ ಪ್ರತಿಯೊಂದು ಸರ್. ಪೊಲೀಸ್ ಎಕ್ಸಾಮ್ ಬಂದರೆ ಇನ್ನೂ ಇದು ನಾವು ಟಿ ಶರ್ಟ್ ಮಾತ್ರ ಹಾಕ್ತೀವಿ, ಚಪ್ಪಲಿನೂ ಹಾಕ್ತಿಲ್ಲ ಸರ್. ಇದಿದೆ ಸರ್,